ಹಿಜಾಬ್ ಧರಿಸದೇ ಇರುವುದರಿಂದ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಚಾಮರಾಜಪೇಟೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ರಾಜ್ಯಪಾಲ ಮಹಮ್ಮದ್ ಖಾನ್ ಅವರ ಮುಸ್ಲಿಂ ಸಮುದಾಯದಲ್ಲಿ ಹಿಜಾಬ್ ಅನಿವಾರ್ಯವಲ್ಲ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಯಾವ ಅರ್ಥದಲ್ಲಿ ಅವರು ಹೀಗೆ ಹೇಳಿದ್ದಾರೋ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ಇರುವವರಿಗೆ ಹಿಜಾಬ್ನ ಪ್ರಾಮುಖ್ಯತೆ ತಿಳಿದಿರುತ್ತದೆ. ಬಹುಶಃ ಅವರಿಗೆ ಹೆಣ್ಣು ಮಕ್ಕಳಿಲ್ಲ ಎಂದೆನಿಸುತ್ತದೆ ಎಂದು ತಿರುಗೇಟು ನೀಡಿದರು. ಹಿಜಾಬ್ ಎಂದರೆ ಪರದೆ, ಅಂದರೆ ಹೆಣ್ಣು ಮಗು ಬೆಳೆದು ದೊಡ್ಡವಳಾದ ಮೇಲೆ ಆಕೆಯ ಅಂದವನ್ನು ಬಚ್ಚಿಡುವ ಪರದೆಯಾಗಿದೆ. ಹೆಣ್ಣಿನ ಅಂದ ಪ್ರದರ್ಶನವಾದರೆ ದುರ್ಬಳಕೆಯಾಗುವ ಸಾಧ್ಯತೆ ಇದೆ. ನೀವು ಅಂಕಿಅಂಶಗಳನ್ನು ನೋಡಿದರೆ ತಿಳಿಯುತ್ತದೆ. ಭಾರತದಲ್ಲಿ ಅತ್ಯಾಚಾರ ಪ್ರಮಾಣ ಹೆಚ್ಚಿದೆ, ಏಕೆಂದರೆ ಭಾರತದಲ್ಲಿ ಮಹಿಳೆಯರು ಹೆಚ್ಚಾಗಿ ಹಿಜಾಬ್ ಧರಿಸುತ್ತಿಲ್ಲ. ಅಂತೆಯೇ ಹಿಜಾಬ್ ಏನು ಕಡ್ಡಾಯವಲ್ಲ. ಆದರೆ ಯಾರು ಹಿಜಾಬ್ ಧರಿಸಲು ಇಚ್ಛಿಸುತ್ತಾರೋ ಅವರು, ಯಾರು ತಮ್ಮ ಅಂದವನ್ನು ಬೇರೆಯವರಿಗಾಗಿ ತೋರಿಸಬಾರದು ಎಂದು ಭಾವಿಸುತ್ತಾರೋ ಅವರು ಹಿಜಾಬ್ ಧರಿಸುತ್ತಾರೆ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಎಂದು ಜಮೀರ್ ಹೇಳಿದ್ದಾರೆ. हिजाब मतलब मुसलमान के अंदर, इमाम के अंदर गोशा पर्दा बोलते हैं. वो शायद उनके घर में औरत बच्ची है नहीं मालूम मेरे को. अगर औरत बच्ची होता तो मालूम होता था. ये हिजाब रखने का मतलब क्या है? ये हिजाब क्या, औरत बच्ची जो होती है, जो बड़ी होने के बाद जो है उनको गोशे पर्दे में रखते हैं. यानी उसकी खूबसूरती होती है. अब उसकी खूबसूरती दिखनी चाहिए, उसकी खूबसूरती छुपाने के लिए वो रखा जाता है. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. और ये आज से नहीं है सिलसिला, ये है. और कंपलसरी भी नहीं है. कंपलसरी पहनना करके नहीं है. जिसको पहनना है, जिसको हिफाजत कर लेना है, जिसको उसको खूबसूरत की दूसरे को नहीं दिखाना है, वो लोग हिजाब पहनते हैं. ऐसा नहीं कि कंपलसरी हिजाब पहनना करके. और ये आज से नहीं है, बरसों से है. बरसों से आ रहा है. आज़ादी ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.